ಸಿದ್ದು ಅಧಿಕಾರ ವಹಿಸಿಕೊಂಡ ದಿನದಿಂದ ಬಿಜೆಪಿ ವಿನಾಕಾರಣ ಕಾಂಗ್ರೆಸ್ ಮೇಲೆ ಪ್ರಹಾರ ಮಾಡುತ್ತಿದ್ದು ಸರ್ಕಾರ ಅಸ್ಥಿರಗೊಳಿಸಲು ಪ್ರಯತ್ನಿಸುತ್ತಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಆರೋಪಿಸಿದೆ. ಈ ಬಗ್ಗೆ ಮಂಗಳೂರಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವರು ಕೆಪಿಸಿಸಿ ಉಪಾಧ್ಯಕ್ಷರಾದ ಬಿ ರಮಾನಾಥ ರೈ, ಗ್ಯಾರಂಟಿ ಅನುಷ್ಠಾನದ ವೇಳೆ ಜನರ ಭಾವನೆಗಳಿಗನ್ನು ಸೆಳೆದು ಸರ್ಕಾರ ಅಸ್ಥಿರ ರೀತಿ ಮಾಡುತ್ತಿದ್ದಾರೆ. ಸರ್ಕಾರ ಅಧಿಕಾರಕ್ಕೆ ಬಂದು ಕೆಲವೇ ತಿಂಗಳಾದದಷ್ಟೇ. ಪರೋಕ್ಷವಾಗಿ ಸರ್ಕಾರದ ಮೇಲೆ ಕೆಟ್ಟ ಅಭಿಪ್ರಾಯಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಬರ ಪರಿಹಾರಕ್ಕೆ ಸಹಕಾರ ನೀಡುತ್ತಿಲ್ಲ. ಯಾವುದೇ ಅಪಪ್ರಚಾರ ಮಾಡಿದರೂ 136 ಶಾಸಕರನ್ನು ಗೆಲ್ಲಿಸಿದ ರಾಜ್ಯದ ಜನ ಇವರ ಕುತಂತ್ರ ಅರ್ಥ ಮಾಡ್ತಾರೆ ಮತ್ತು 5 ವರ್ಷ ಕಾಂಗ್ರೆಸ್ ಅಧಿಕಾರ ನಡೆಸುತ್ತದೆ ಎಂದರು. ಕಾಂಗ್ರೆಸ್ ಆಗಲೂ ಬಡವರ ಪರ ಇತ್ತು, ಇವತ್ತು ಕೂಡ ಬಡವರ ಪರ ಇದ್ದು ಅನೇಕ ಯೋಜನೆಗಳನ್ನು ಬಡವರಿಗಾಗಿ ಜಾರಿ ಮಾಡಿದೆ. ಕಳೆದ ಬಾರಿ ಎಲ್ಲ ನಿಗಮದ ಸಾಲ ಮನ್ನಾ ಮಾಡಿತ್ತು. ಆಶ್ರಯ ಮನೆ ಸಾಲ ಮನ್ನಾ, ವಿದ್ಯುತ್ ಬಿಲ್ ಮನ್ನಾ ಮಾಡಿ ಸಂಪರ್ಕ ನೀಡಿತ್ತು. ರೈತರ ಕೃಷಿ ಪಂಪ್ಗೆ ಉಚಿತ ವಿದ್ಯುತ್ ಕೂಡ ಕಾಂಗ್ರೆಸ್ ಜಾರಿ ತಂದಿತ್ತು. ಭಾಗ್ಯಜ್ಯೋತಿ ನೀಡಿದ್ದು ಕೂಡ ಕಾಂಗ್ರೆಸ್. ಈಗ ಗ್ಯಾರಂಟಿಯಿಂದ ಮತ್ತೆ ಬಡವರಿಗೆ ಸಹಾಯ ಮಾಡುತ್ತಿದ್ದು ಇದರ ಪ್ರಯೋಜನ ಬಡವರು ಪಡೆದುಕೊಳ್ಳುತ್ತಿದ್ದಾರೆ ಎಂದರು. ಶಕ್ತಿ ಯೋಜನೆ, ಗೃಹಜ್ಯೋತಿ, ಯಶಸ್ವಿ, ಗೃಹಲಕ್ಷ್ಮಿಯಲ್ಲಿ ಇದ್ದ ಕೆಲವು ತಾಂತ್ರಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡಿದೆ. ದೇವಾಲಯಗಳಿಗೆ ನೀರು, ಕರೆಂಟ್ ಬಿಲ್ ಉಚಿತ ಮಾಡಿದೆ. ಇದೆಲ್ಲವೂ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯವಾಗಿದ್ದು ಭವಿಷ್ಯದಲ್ಲಿ ಇನ್ನೂ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೊಳಿಸಲಿವೆ ಎಂದರು. ಬಡವರಿಗಾಗಿ ನೀಡುವ ಯೋಜನೆಗಳನ್ನು ಗೇಲಿ ಮಾಡ್ತಾರೆ, ಬಿಟ್ಟಿ ಭಾಗ್ಯ ಅಂತ ಲೇವಡಿ ಮಾಡ್ತಾರೆ. ಅವರಂತೆ ಬಂಡವಾಳಶಾಹಿಗಳ ಸಾಲ ಮನ್ನಾ ಮಾಡಿಲ್ಲ. ಕೇಂದ್ರದಲ್ಲೂ ರಾಜ್ಯದಲ್ಲೂ ರೈತರ ಸಾಲ ಮನ್ನಾ ಮಾಡಿದ್ದುದು ಕಾಂಗ್ರೆಸ್ ಎಂದು ಬಿಜೆಪಿ ವಿರುದ್ಧ ಹರಿಹಾಯ್ದರು. ಜಿಲ್ಲೆ ಶಾಸಕರಿಗೆ ಇಚ್ಛಾಶಕ್ತಿ ಇಲ್ಲ, ನಾವು ಯಾವತ್ತೂ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂತ ಎಂದೂ ಹೇಳಿಲ್ಲ. ಅವರಿಗೆ ಅನುದಾನ ತರಲು ಇಚ್ಛಾಶಕ್ತಿಯ ಕೊರತೆ ಇದ್ದರೆ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಎಂದು ಆರೋಪಿಸಿದ್ದರು. ರಾಜ್ಯಕ್ಕೆ ಬರಬೇಕಿದ್ದ GST ಶೇರ್ ಒಂದೆಡೆ ಕೊಡ್ತಾ ಮತ್ತೊಂದೆಡೆ ಅಕ್ಕಿ ಕೊಡದೆ ಸತಾಯಿಸ್ತಾ ಇದ್ದಾರೆ. ಕೆಲವರು ಕಾಯ್ತಾ ಇದ್ದಾರೆ ಸರ್ಕಾರ ಬೀಳ್ತದೆ ಅಂತ. ಅದು ನರಿ ಆಸೆ, ಆದರೆ ಆ ಆಸೆ ಈಡೇರದು. ಸರ್ಕಾರ ಭದ್ರವಾಗಿದೆ ಎಂದರು. ಮಾಜಿ ಶಾಸಕ JR ಲೋಬೋ, ಕೋಡಿಜಲ್ ಇಬ್ರಾಹಿಂ, ಶಶಿಧರ್ ಶೆಟ್ಟಿ ಮತ್ತಿತರ ನಾಯಕರು ಉಪಸ್ಥಿತರಿದ್ದರು. ವಿರೋಧ ಪಕ್ಷ ಏನಿದೆ ಭಾರತೀಯ ಜನತಾ ಪಕ್ಷ ಸರ್ಕಾರದ ಮೇಲೆ ಪ್ರಹಾರ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ವಿನಾಕಾರಣವಾಗಿ ಮಾತಾಡ್ತಕ್ಕಂಥದ್ದು. ನಾವು ಸರ್ಕಾರ ಕೆಲವು ಗ್ಯಾರಂಟಿಗಳನ್ನು ಭರವಸೆಯನ್ನು ಕೊಟ್ಟು ಆ ಗ್ಯಾರಂಟಿಯನ್ನು ಅನುಷ್ಠಾನ ಮಾಡ್ತಕ್ಕ ಹಂತದಲ್ಲಿ ಒಂದು ಜನರ ಮೇಲೆ, ಜನರ ಭಾವನೆ ಮೇಲೆ ಒಂದು ಸರ್ಕಾರ ಒಂದು ಅಸ್ಥಿರತೆಯನ್ನು ಮಾಡ್ತಕ್ಕಂಥ ಒಂದು ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು. ಈ ಪ್ರಧಾನಮಂತ್ರಿಯವರು ಕೂಡ ಮಾತಾಡ್ತಾರೆ, ಸರ್ಕಾರ ಈ ಕೆಲವೇ ದಿವಸ ಮಾತ್ರ ಇದೆ ಅಂತ ಹೇಳುವಂಥ ರೀತಿಯಲ್ಲಿ ಮಾತಾಡ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರ ಇವತ್ತು ಕೆಲವೇ ತಿಂಗಳಾಯಿತು ಸರ್ಕಾರ ಅಧಿಕಾರಕ್ಕೆ ಬಂದು ಕೆಲವೇ ತಿಂಗಳಾಯ್ತು ಅಷ್ಟೇ. ಪರೋಕ್ಷವಾಗಿ ಸರ್ಕಾರದ ಮೇಲೆ ಒಂದು ಕೆಟ್ಟ ಅಭಿಪ್ರಾಯನ ಮೂಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಬರ ಪರಿಹಾರ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಕೂಡ ಕೇಂದ್ರ ಸರ್ಕಾರ ಮಳದಿ ಧೋರಣೆಯನ್ನು ಮಾಡ್ತಕ್ಕಂಥ ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಆದರೆ ಒಂದು ಮಾತಂತೂ ಸತ್ಯ, ಯಾವುದೇ ಅಪಪ್ರಚಾರ ಮಾಡಿದ್ರು ಕೂಡ 136 ಶಾಸಕರನ್ನ ಗೆಲ್ಲಿಸಿದಂತ ಕನ್ನಡ ನಾಡಿನ ಜನ ಇವರ ಕುತಂತ್ರ ಬುದ್ಧಿಯನ್ನ ಖಂಡಿತವಾಗಿ ಅರ್ಥ ಮಾಡಿಕೊಳ್ತಾರೆ. ಈ ಸರ್ಕಾರ ಸದೃಢವಾಗಿ ರಾಜ್ಯದಲ್ಲಿ ಅಧಿಕಾರ ಮಾಡ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಏನಾದರೂ